अक्षरे माझे कॉर्पोरेटर चित्रा शिवत बस इथ ಉದ್ದೀಪನದ ಸಬತ ಲೇಸ್ ಶುರು ಆಗಿರಂಡು ಲೇಸ್ ಇದೊಂದು ಪುರತುಡು ಪ್ರಾರಂಭ ಆಪುಂಡು ತಂತ್ರಿವರಿಯರ ಮುಖಾಂತರ ಈ ವಂಚಿ ಕಂಬಳದು ಇತ್ತ ಚಾಲನೆ ಕೊಡ್ತಾರೆ ಮಾತ ಮಲ್ಲ ಬಿನ್ನೆರೆ ಕಂಬಳದ ಕರೆಕ್ಕೆ ಜತದೆ ಈ ಪೊರ್ಲು ಕಂಡದ ಕಂಬಳದು ಚಾಲನೆ ಕೊಡ್ತಾರೆ ಈ ಒಂಜಿ ಜಯ ವಿಷಯ ಜೋಡುಕರ ಕಂಬಳದ ಉದುಪನದ ಲೇಸಿ ಮಿತ್ತ ಚಾವಣಿ ವಿಷಯ ಜೋಡುಕರ ಕಂಬಳದ ಅಧ್ಯಕ್ಷರಾಯಿನ ಅನಿಲ್ ಶೆಟ್ಟಿ ಪಕ್ಕ ಪದಾಧಿಕಾರಿಗಳು ದಯಮಂತದ ವೇದಿಕೆಗೆ ಲೆತೊಂದು ಬರಡು ಬಂದು ನಿಕಂಡ ಜಯ ವಿಜಯ ಜೋಡುಕರ ಕಂಬಳ ಸಮಿತಿ ಪರವಾದ ವಿನಂತಿ ಮಂತೊಂದಿಲ್ಲ. ಅನಿಲ್ ಶೆಟ್ಟಿ ಹಂಚನೆ ಜಯ ವಿಜಯ ಜೋಡುಕರ ಕಂಬಳ ಸಮಿತಿದ ಮಾತ ಪದುಕಿಯರ್ನಗಳು ಏನಿತ ಸಭೆತಲಿಸಿದ ಪಾಲು ಪಡಿಕೊಂಡು ನೋಕಿಡು ಲೆತ್ತೊಂದು ಬರುಡು ಸಭೆತ ಜಯ ವಿಜಯ ಜೋಡುಕರ ಅಂಜನೆ ನಮ್ಮೊಟ್ಟಿಗೆ
ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿದ ಗುರುಕಾರರು ಶ್ರೀಯುತ PR ಶೆಟ್ಟಿ, ಅಂತಪೂಜಾರರು ಕೃಷ್ಣ ಶೆಟ್ಟಿ ಕೊಪ್ಪರಿಗೆ ಗುತ್ತು, ಗಣೇಶ್ ಶೆಟ್ರು ಅಕ್ಷಯ ಟ್ರಾವೆಲ್ಸ್ ಗುಡ್ಡಗುತ್ತು, ಜಪ್ಪು ಗುಡ್ಡಗುತ್ತು, ಸಂತೋಷ್ ಆಲ್ವೇರೆ ಅಜನೆ ಸಂತೋಷ್ ಶೆಟ್ಟಿ ಸಿವಿಲ್ ಕಾಂಟ್ರಾಕ್ಟರ್ ಇನ್ನಿತ ಸಭೆತ ಲೇಸಿದೆ ಪಾಲ್ಪಡೆ ಚಿತ್ತಿರ ಬಿಗೇರಿ ಮುಗುಲ್ ಮಾತೆಯನ್ನು ಹೊಡೆದ ಮಿತ್ತು ಬತ್ತೇರಡು ಅಚನೆ ವಿನಯ ನಾಯ್ಕರು ತಲಪಾಡಿ ಮುಗುಲ್ ಮಾತೆಲ್ಲ ಇನ್ನಿತ ಸಭೆತ ಮೊದಲ ಹಿತ ಉದೀಪನದ ಜಯ ವಿಜಯ ಜೋಡುಕರ ಕಂಬಳದ ಉದೀಪನದ ಲೇಸನು ಸರಿಯದೆ KA 19ME 1258 ಪಂಪನ ಚಿತ್ತಿನ ಬೊಲ್ದು ಕಲರ್ದ ಸ್ವಿಫ್ಟ್ ಕಾರ್ ಅಡ್ಡ ಉಂಟು ದಜೀಬ್ ಜೊತೆದು ಕೊರ್ಲೆ 1258 ನಂಬರ್ದ ಬೊಲ್ದು ಕಲರ್ದ ಅಂಚನೆ ಲಯನ್ ಮೋಹನ್ ದಾಸ್ ಕಿಲೇರ್ ದಜೀಬ್ ಆರ್ಲ ಯೋಗೀಶ್ ಶೆಟ್ರು ಬಜೆ ಇತ್ಲು ಮೊದಲ ಜಯ ವಿಜಯೇಶ್ವರ ಅವೊಂದುಂಟು ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಒಬ್ಬೇ ಒಂಜಿ ಏಟಪ್ಪದ ತೊಚ್ಚನ ನಮ್ಮ ಸುರು ಮಲ್ಪುಡುದ ನಮ್ಮ ಆಯ್ದ ಇನಿ ಬರಬಟ್ಟ ಸ್ವರೂಪ ತೋಚನೆಯ ಫಲ ಅಡ್ಡ ವಿಧೂರನು ತೊಟ್ಟ ಪಾರಾದೆ ಏಟ ಮಹಾಗಣಪತಿ ಸ್ವಾಮಿನ ಪಾದಗ ಸಂದಾಯತ ಮಲ್ಪನಕಲು ಅಂಚುಕಿನ ಆನೆ ಮೋನದ ಸ್ವಾಮಿನ ಈ ಪೊರ್ತುಡು ನೆಟ್ಟು ಮಲ್ತದ್ದು ಸಹಕಾರಿ ಕ್ಷೇತ್ರದ ಪುಗಾರ್ತೆನೆ ಪಡೆಯನಂಚಿತ್ತಿನಾರೆ ತಂದ ರಡ್ಡು ಶಕ್ತಿ ನಮ್ಮ ಕರ್ಮಿಸ್ಥಾನದ ಬ್ರಹ್ಮ ಕಲಸದ ಜಬದಾರಿನ ದೆತೊನ್ನಂಚಿತ್ತಿನ ಓದುದ ಹಿರಿಯರೇ ಕೀರ್ತಿಶೇಷರ ಚಿತ್ತಿನ ಶ್ರೀವತ ಮನ್ಕುತೋಟ ಗುತ್ತು ಅಂಚನೆ ನಾಡಾಚೆ ಗುತ್ತು ಶ್ರೀಜೆ ಜಯಗಂಗಾಧರ ಶೆಟ್ರನ ನೆನ್ಪರ್ಥವಾದ ಸುರು ಆಯ್ನ ಚಿತ್ತಿನ ಕಂಬಳ ಓಲ್ಮ ಉಳ್ಸೋಡ್ದಿಂಚ ಬಾರಿ ಗೌಜಿ ಗರ್ದಿದೆ ಅದ ಮಗೆ ಶ್ರೀವತ ಜೆ ಅನಿಲ್ ಶೆಟ್ಟಿ ಮನ್ಕುತೋಟ ಮೇದ ಮುಥಾಲಿಕೆಡ್ ಆ ಒಂದು ಬರ್ತದೆ ಈ ಬಾರಿ ನಂಗೆ 10ನೇ ವರ್ಷದ ಬಂದಿ ಸಂಭ್ರಮ ಸಡಗರದ ಕಂಬಲ ಮೂಲು ಆ ಒಂದುಂಟು ರೇಖೆ ನಮ್ಮ ಮಾತ ಸಾಕ್ಷುಲ ಒಂದಿಲ್ಲ ಇರಿತ ಈ ಒಂದು ಉದೀಪನದ ಲೇಸನು ದೇವರನ್ನ ಸುಗಿಪದ ಹೊರಟು ಸುರು ಮಾಡ್ತದಲ್ಲ ಈ ಒಂದು ಸುಗಿಪಲು ಮಂತು ಕೊರಿಯರು ಇಲ್ಲದೆ ಕುಮಾರಿ ಶೋಭಿತಾ ಶೇನಬಾವಿಯರೇ ಮಿತ್ತ ಚವಣಿಗೆ ಬರ್ತದೆ ಒಂದು ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಈ ಕ್ಷೇತ್ರಡು ನೆಲೆ ಊರ್ದಿದಂಚಿನ ಮಾತ ದೈವ ದೇವಿಯರಿಗೆ ಅಂಚನೆ ಕೋರ್ದಬು ದೈವ ನಾಗದೇವಿಯರಿಗಳ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ ಒಂದು ಕರಿನ 10 ವರ್ಷಡು ನಮ್ಮೊಟ್ಟಿಗೆ ಈ ಒಂದು ಕಂಬಲದ ಯಶಸ್ಸಿಗಾದ ಬೆಂತಿನಂಚಿನ ಅನೇಕ ಮಹಾನ್ ಚೇತನಲು ಇನಿ ನಮ್ಮ ಈ ಸಮಿತಿಡು ಇಜ್ಜೇರು ಕರಿದುಪೋದು ದೇವರನ್ನ ಪಾದ ಸೇರಿದರು ಆ ಮಹಾನ್ ಚೇತನಗಳು ಮಾತೆರೆಗಳ ತೆರೆತಗ್ಗಾದ ಅಡ್ಡಬು ಅಗ್ಲೇನು ನೆಂಪು ಮಂತೊಂದು ಈ ಒಂಜಿ ಕಾರ್ಯಕ್ರಮನು ಪ್ರಾರಂಭ ಮಾಡ್ತಾರೆ ಅನುಕೇನೊಂದುಲ್ಲೆ ಬಂದುಲೆ ಕೀರ್ತಿಶೇಷ ದಿವಂಗತ ಜಯಗಂಗಾಧರ ಶೆಟ್ರ ನೆಂಪುಡು ಅರ್ನ ಸುಪುತ್ರೆ ಶ್ರೀಜೆ ಅನಿಲ್ ಶೆಟ್ಟಿ ಮನ್ಕುತೋಟ ಗೊತ್ತು ಆಡಳಿತ ಮುಕ್ತೇಶ್ವರರು ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನ ಅಂಚನೆ ಉದ್ಯಮಿ ಆದಿತ್ಯದ
ಕಂಬಳದ ಬಗ್ಗೆ ಅತೀವ ಒಂಜಿ ಆಸಕ್ತಿ ಕರಾವಳಿದ ತುಳುನಾಡದ ಈ ಒಂಜಿ ಜಾನಪದ ಕ್ರೀಡೆ ಒರಿಯೋಡು ಅವಲ ನಮ್ಮ ಊರುಡು ಅವು ನಿರಂತರವಾದ ನಡಪೋಡು ಪಂಪಿನ ಒಂಜಿ ಅಂಗಲಾಪುಡು ಕರಿನ 10 ವರ್ಷಡು ಊರುದ ಜಾತಿ ಮತ ಧರ್ಮ ಪಕ್ಷ ಪಂಗಡ ಭೇದ ಇಜ್ಜಂದೆ ಮಾತ ಸರ್ವ ಬಂಧುಲ್ನ ಒಟ್ಟಿಗೆ ಸೇರಾದು ಈತು ಪೊಲ್ಲದ ಒಂಜಿ ಕಂಬಳದ ಲೇಸನ್ನು ನಡಪೊಂದುಲ್ಲೆರು. ಈ ವರ್ಷ ದಶಮಾನೋತ್ಸವದ ಈ ಸಂದರ್ಭಗಳು ಹೆಚ್ಚಿಗೆ ಪಾತ್ರರಂದ ಸಮಯ ಪೊರ್ತುನು ಕರಿಪಂದ ಕಂಬಳ ಪಂಡ ಪೊರ್ತುಗು ಭಾರಿ ಆದ್ಯತೆ ಉಂಡು. ಅಂಚಾದ ನೇರವಾದ ಬೈದಿನಂಚಿನ ಬಿನ್ನೆರನ್ನು ಎದುಕುನ್ನಂಚಿನ ಒಂಜಿ ಗಜ್ಜೆಯ ಎನ್ನ ಎಂಕ್ ಜವಾಬ್ದಾರಿ ಕೊಡ್ತೇರು. ಆ ಬೇಲಿನ ಆಯ್ನಾತ್ ಸೂಕ್ಷ್ಮವಾದ ಮನ್ಪ ಇನ್ನಿತ ಈ ಒಂಜಿ ಬಲ್ಪಗು ವೇದಮೂರ್ತಿ ಶ್ರೀ ಬ್ರಹ್ಮಶ್ರೀ ವಿಠ್ಠಲ್ ದಾಸ್ ತಂತ್ರಿವರಿಯರ್ನ ನೇತೃತ್ವದಡು ಶ್ರೀ ವಿಘ್ನ ವಿನಾಶಕ ಮಹಾಗಣಪತಿಗೆ ಗಣವಮಾದ ಎಡ್ದು ಬಕ್ಕ ತಂತ್ರಿವರಿಯರ್ನ ಕೈಟ್ ಈ ಒಂಜಿ ಪುಣ್ಯದ ಕಂಡ ಅಂದೆ ಪನೊಲಿ ಕರ್ರನ್ ಪಂಡ ನಮ್ಮ ತುಳುನಾಡು ಅವಕ್ಕೆ ಭಾರಿ ಮಹತ್ವವಾಯಿನ ಅಂಚಿನ ಸ್ಥಾನ ಉಂಡು. ಆ ಒಂಜಿ ಪುಣ್ಯದ ಕರೆನ್ ಅರ್ನ ಒಂಜಿ ಅಮೃತ ಅಸ್ತಡು ಐನ ತಾರೈ ದರ್ಪುನ ಮುಖೇನ ಧಾರ್ಮಿಕ ವಿಧಿವಿಧಾನ ಮನ್ಪುನ ಮುಖೇನ ಐನ ವಿದ್ಯುಕ್ತವಾದ ಉದ್ಘಾಟನೆ ಮಾಡ್ತದೆ. ಇನ್ನಿತದ ಈ ಒಂದು ನಡಪನಂಚಿನ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪಾಡು ಪಂಡದ ನಮ್ಗೆ ಆಶೀರ್ವಾದ ಮಾಡ್ತದೆ. ಬೇತೆ ಕಾರ್ಯನಿಮಿತ್ತ ತೆರಳನಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ವಿಠ್ಠಲ್ ದಾಸ್ ತಂತ್ರಿವರಿಯರಿಗೆ ಈ ಸಂದರ್ಭಗಳು ಜಪ್ಪಿನ ಮಗುರು ಜಯ ವಿಜಯ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರ ಬಕ್ಕ ಸರ್ವ ಸದಸ್ಯರ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸೊಂದಿಲ್ಲ. ಅದೇ ರೀತಿ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊಂದು ಈ ಒಂಜಿ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮನ್ಪರ ನಮ್ಮೊಟ್ಟಿಗೆ ಸಮಯಕ್ಕೆ ಸರಿಯಾದ ಬೈದಿನಾರು ಕರಾವಳಿ ಕಾಲೇಜು ಸಮೂಹ ಸಂಸ್ಥೆದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆದ ಸಾಂಸ್ಕೃತಿಕ ಧಾರ್ಮಿಕ ಕ್ರೀಡಾ ಕಾರ್ಯಕ್ರಮ ಹೆಚ್ಚಿನ ಇತ್ತಿನ ನಾಡಲ ಅಲ್ಪ ಮಲ್ಲಬುದರ್ ಬರ್ಪುಣಿ ಬಂಡ ಶ್ರೀ ಗಣೇಶ್ ಎಸ್ ರಾವ್ ಕರಿನ ಹಲವಾರು ವರ್ಷಗಳು ನಮ್ಮ ಈ ಒಂಜಿ ಕಂಬಳ ಕೂಟರಿಗೂ ಬತ್ತದು ನಮ್ಗೆ ಮಸ್ತ್ ಅರ್ನ ಸಹಕಾರ ಬೆಂಬಲ ಕೊಡ್ದು ಓಡೆ ಮುಟ್ಟ ಪಂಡ ಅರ್ನ ಸಮೂಹ ಸಂಸ್ಥೆ ನಡಪವನಂಚಿನ ಆ ಒಂಜಿ ಸಂಸ್ಥೆದ ಪರವಾದ ನಡಪನ ಕ್ಯಾಲೆಂಡರ್ ಸಮೇತ ನಮ್ಮ ಕರಿನ ವರ್ಷದ ಆ ಒಂಜಿ ಕಂಬಳ ಕೂಟದ ಒಂಜಿ ಚಿತ್ರಣ ಪಾಡ್ದು ಇಡೀ ಪ್ರಪಂಚ ಇಡು ಅರ್ನ ಕಾಲೇಜ್ ಜೋಕುಲು ಕಲ್ತೊಂದುಲ್ಲೇರು. ಆ ಇಡೀ ಪ್ರಪಂಚವು ಪೋಪುನಂಚಿನ ಕೆಲಸವನ್ನು ಮಾತಿನಾರು ಗಣೇಶ್ ಎಸ್ ರಾವ್ ಅರೇನು ಜಪ್ಪಿನ ಮಗರು ಕಮ್ಮಲ ಸಮಿತಿದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತಂದಿಲ್ಲ. ವೇದಿಕೆ ಗೌರವ ಮಂತಂದಿಲ್ಲ. ಜಪ್ಪು ಗುಡ್ಡೆಗುತ್ತು ನಿರಂತರವಾದ 10 ವರ್ಷಗಳ ವೇದಿಕೆಡೆ ಕೂಡಲಿ ನಮ್ಮ ಹಿರಿಯರೆಲ್ಲರೂ ಕರ್ಮಿಸ್ಥಾನ ಕೂಡಲಿ ನಮ್ಮ ವೇದಿಕೆ ಪುನರ್ ಮರುಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಅಭಿವೃದ್ಧಿ ವೇದಿಕೆ ಕೂಡಲಿ ಮಾಜಿ ಕಾರ್ಪೊರೇಟರ್
ಶೆಟ್ಟಿಯವರ ಸವಿ ನೆನಪಿಗಾಗಿ 10ನೇ ವರ್ಷದ ಈ ಒಂದು ನೇತ್ರಾವತಿ ನದಿಯ ಪಕ್ಕ ನಡೆಯತಕ್ಕಂತಹ ತಾರ್ದಲ್ಯ ಪವಿತ್ರವಾದ ಮಣ್ಣಿನಲ್ಲಿ ನಡೆಯತಕ್ಕಂತಹ ಕಂಬಳ ಜಯ ವಿಜಯ ಜೋಡುಕರೆ ಕಂಬಳ. ಜಯ ಗಂಗಾಧರ ಶೆಟ್ಟಿಯವರ ಬಗ್ಗೆ ರೆಡ್ ಪಾತ್ರನು ಈ ಪುರ್ತೋಡು ಪೊರಡೆ ಹಾಕೊಂಡು ಕೀರ್ತಿ ಶ್ರೇಷ್ಠ ಜಯ ಗಂಗಾಧರ ಶೆಟ್ಟಿ ನಾ ನೆಂಪುಗಾಪಿನ ಜಯ ವಿಜಯ ಜೋಡುಕರೆ ಕಂಬಳ. ಜಯ ಗಂಗಾಧರ ಶೆಟ್ಟಿ ಕೃಷಿ ಪ್ರಧಾನವಾಯಿನ ಬಂಟ ಮನೆತನದ ಗುತ್ತುಡು ಇಲ್ಲಡು ಪುಟ್ಟಿನಾರು. ಶಾಲೆಗೆ ಪೋಪಿನ ಪೊರ್ತುಡೆ ತನ್ನ ಬಾಲ್ಯದ ಜೀವನೊಡೆ ನಾಯಕತ್ವದ ಗುಣನು ಪಡೆಯೊಂದು ಬತ್ತಿನವರಿ ವ್ಯಕ್ತಿ ಜಯ ಗಂಗಾಧರ ಶೆಟ್ಟಿ. ಕಡಂಜ ನಾರಾಯಣ ಶೆಟ್ಟಿ ಬೊಕ್ಕ ನಾಡದೆ ಗುತ್ತು ಗುಲಾಬಿ ಶೆಟ್ಟಿನ ಮಗೆ ಪಡುವಿದ್ರೆ ಮುಂಡಾಡೆ ಗುತ್ತು ಪುಷ್ಪ ಶೆಟ್ಟಿನ ತನ್ನ ಬಾಳ ಸಂಗಾತಿಯಾದ ಸ್ವೀಕಾರ ಮಾಡ್ತೊಂದು ಯಶಸ್ವಿದ ದಾಂಪತ್ಯ ಜೀವನವನ್ನು ನಡಪೈನಾರು ಜಯ ಗಂಗಾಧರ ಶೆಟ್ಟಿ. ಜಪ್ಪುತಾರ್ದಲ್ಯ ತರವಾಡು ಮನೆತನದ ಗಂಗಾ ಶೆಟ್ಟಿನ ಪುಳ್ಳಿಯಾದ ಮೇರೆಗೆ ಮೂಜಿ ಜೋಕುಲು ಮಗಳು ತೇಜಾಕ್ಷಿ ಬೊಕ್ಕ ರಡ್ಡು ಕಣ್ಣು ದಂಚಿನ ಆನು ಜೋಕುಲು ರಾಜೀವ್ ಶೆಟ್ಟಿ ಮನ್ಕುಗೊಟ್ಟ ಗುಟ್ಟು ಶ್ರೀ ಜೆ ಅನಿಲ್ ಶೆಟ್ಟಿ ಮನ್ಕುತೋಟಗುಟ್ಟು ಆಡಳಿತ ಮುಕ್ತೇಶ್ವರ ಕರ್ಮಿಸ್ಥಾನ ವೈದ್ಯನಾಥ ದೇವಸ್ಥಾನ ಮೋಕೆದ ಮರ್ಮಯೇ ತೇಜಾಕ್ಷಿ ಶ್ರೀ ಎಚ್ ಸುಧಾಕರ ಶೆಟ್ಟಿ ಮಮಲ್ಲ ಉದ್ಯಮಿ ಮುಂಬೈಡು. ಜಯ ಗಂಗಾಧರ ಶೆಟ್ಟಿ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರಗಳು ತನ್ನನ್ನು ತಾನು ತೊಡಗಿಸ ಒಂದು ಇಡೀ ಚಪ್ಪಿನಮಗಲು ಗ್ರಾಮದ ಬಕ್ಕ ಪರವೂರ್ಧ ಮಾತ ಧರ್ಮದ ಜನಕುಲ ಪ್ರೀತಿಗೆ ಪಾತ್ರರಾದ ಕೂಡುಗೂಟೋಡು ಒಂದು ನ್ಯಾಯದ ಕಲಟ್ಟು ಕಡಕ ಪಾತೆಯನ್ನಲ್ಲ ಅವರ ಮನಸ್ಸು ಬಾರಿ ಮೃದು ಅಂಚಿನ ಸ್ವಾಭಾವಿಕ ವ್ಯಕ್ತಿ ಜಯ ಗಂಗಾಧರ ಶೆಟ್ಟಿ. ಜಪ್ಪಿನಮಗಲು ಗ್ರಾಮದ ಯುವಕ ವೃಂದದ ಸ್ಥಾಪಕ ರೂವಾರಿ, ಜಪ್ಪಿನಮಗಲು ಗ್ರಾಮದ ಮಾತಾ ಅಭಿವೃದ್ಧಿ ಕೆಲಸೊಡ್ಲ ಕೈ ಜೋಡಿಸಿನಾರು ಜಯ ಗಂಗಾಧರ ಶೆಟ್ಟಿ. ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಐತ ಜೀರ್ಣೋತ್ತರ ಬ್ರಹ್ಮಕಲಶದ ರೂವಾರಿಯಾದ ಯಶಸ್ಸಿದ ಆಡಳಿತ ಮುಖ್ಯರಾದ ಕಾರ್ಯನು ತೋಜಪ್ಪೇನಾರು ಜಯ ಗಂಗಾಧರ ಶೆಟ್ಟಿ. ಮಾತಾ ಜನಕುಲ್ನ ಪ್ರೀತಿಗೆ ಪಾತ್ರರಾದ ಅಕಲ್ನ ಕಷ್ಟ ಸುಖಟ್ಟು ಭಾಗಿಯಾಗಿನ ಪ್ರೀತಿದ ಜಯಣ್ಣೇಂದ್ರ ಪಂಪಿನ ಪುದರ್ನ ಪಡೆಯಿನಾರು ಜಯ ಗಂಗಾಧರ ಶೆಟ್ಟಿ. ಅರ್ನ ನೆಂಪುಗಾಪಿನ ಚಿತ್ತನ ಅರ್ನ ಸುಪುತ್ರಿ ಅನಿಲ್ ಶೆಟ್ಟಿನ ನೇತೃತ್ವಡು ಆಪಿನ ಚಿತ್ತನ ಕಂಬಳ ಜಯ ವಿಜಯ ಜೋಡುಕರೆ ಕಂಬಳ 10ನೇ ವರ್ಷದ ಬತ್ತಿನ ಮಾತ ಕಂಬಳದ ಯಜಮಾನ್ರಿಗೆ ಅಂಚನೆ ಕಲಾಭಿಮಾನಿ ಬಂಧುಗಳಿಗೆ ಮಾತ ಭಿನ್ನರೆಗಳ ಮೋಕೆಡಿ ಎದುಕೊಂಡು ರೆಡ್ಡು ಪಾತ್ರ ತುಳುನಾಡದ ಆಚಾರ ವಿಚಾರದ ಹೆಗ್ಗೆಗೆ ಜಾತೆ ಜಾಸ್ತಿ ತೆಗೆದುಕೊಂಡು ಚಿಕ್ಕಿನ ವ್ಯಕ್ತಿ ಅವು ಶ್ರೀಯುತ ಗಣೇಶ್ ರಾವ್. ಅಚುತಿದ ಗಣೇಶ್ ರಾವ್ ಹಿಡಿತ ಈ 10ನೇ ವರ್ಷದ ಜಯ ವಿಜಯ ಜೋಡುಕರ ಕಂಬಳನೆ തുടർന്ന് അല്ലാതെ നിരപത്താതെ പ്രതിഫല മന്ത്രത്തിലെ ಅರೆಗೆ ಸಾವಳಿದ ಮಿಥ ಮಂದಿರ ಇಟ್ಟಿನ ಚಿಕ್ಕಿನ ಮಾತರ ಬಿನ್ನೇರನಗಳು ಒಟ್ಟು ಸೇರಾದು ಈ ಲೇಸದ ಉದಿಪ್ಪನ ಅವುಂಟು ಇനി ಕೊತ್ತಾಗಿನ ಚಿಕ್ಕಿನ ಈ ಒಂದೇ ನಂತಲ ದಲಕನೆ ತುಳುನಾಡಿದ ಕಿರಾತದ ಬಂದಿ ಗುಬ್ಬು ಕಬ್ಬಲ. ಈ ಕಬ್ಬಲ ನನ್ನ ಗುಬ್ಬಗಳ ಓರಿಯೋಡು ಅಲ್ಪಲ್ಪ ಕಬ್ಬಲ ಆವುಡು ನಮ್ಮ ತುಳುಕ ಸಂಸ್ಕೃತಿ ನೆಗತ್ತೊಟ್ಟು ಪಕ್ಕದ ಚಿಕ್ಕಿನ ಅಂಗಲಪುಡು ಈ ಲೇಸನೆ തുടർ ಅಲ್ಲಾದ ಉದಿಪನ ಮಲ್ತದಲ್ಲ തുടർ ಅಲ್ಲಾದ ಉದಿಪನ ಮಲ್ತಿನ ಚಿಕ್ಕಿನ ಯಶಸ್ವಿಯಾದ ಈ ಜಾಗಿದೆ ಜಪ್ಪಿನ ಮುಖರದ ಬೇಡ ಕಾರ್ಮಿಕ ಬೆಳಕನ್ನು ಚಿಕ್ಕಿನ ಜಯ ವಿಜಯ ಜೋಡುಕರ ಕಂಬಳ ಮಿತ ಚಾವಡಿಗೆ ಬರ್ತದೆ ಬಿನ್ನೇರಾದ ಇದಮ್ಮೊಟ್ಟಿಗೆ ಒಳಗಾವಡು ಮೇರೆಗೆ ಸಂತೋಷ್ ಆಳ್ವ ತೋಚಿಲ್ಲ ಗುತ್ತದ ಸಂತೋಷ್ ಆಳ್ವೇರೆ ಶಾಲು ಕರೆಯುತ್ತದೆ ಅರಿನೆ ಈ 10ನೇ ವರ್ಷದ ಜಯ ವಿಜಯ ಜೋಡುಕರ ಕಂಬಳ ಗುರ್ಖಾರ್ ಶ್ರೀಮತ ಎಸ್ ಗಣೇಶ್ ರಾವ್ ಮೇಲೆ ಗುರ್ಖಾರ್ ಮೇದ ಮದಿಪು ಕೊರಡು ಬಂದು ಅರಡ ಬಿನ್ನಯ್ಯ
ಈ ಜೋಡುಕರೆ ಕಂಬಳವನ್ನು ನಡೆಸಿಕೊಂಡು ಬಂದಿರುವಂತ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಸುಲಭದ ಕೆಲಸ ಅಲ್ಲ. ಇವತ್ತಿನ ಈ ನಗರದ ಜೀವನ ಶೈಲಿಯಲ್ಲಿ ಕಂಬಳವನ್ನು ನಡೆಸುವುದು ಹೇಳಿದ್ರೆ ದೊಡ್ಡ ಸಾಧನೆ. ಆದರೆ ದೇವರಿಗೆ ಮಾಡುವ ಪೂಜೆಯಷ್ಟೇ ಭಕ್ತಿ ಭಾವದಿಂದ, ಕೃತಾರ್ಥ ಭಾವದಿಂದ, ಏಕತೆಯಿಂದ ಎಲ್ಲರನ್ನು ಒಗ್ಗೂಡಿಸಿ ಈಗ ಸ್ವಾಗತ ಮಾಡುವಾಗ ಹೇಳಿದ್ರು ಅವರ ಬಗ್ಗೆ, ಅನೀಶ್ ಶೆಟ್ಟರ ಬಗ್ಗೆ, ಜಾತಿ ಮತ ಪಕ್ಷ ಯಾವುದೇ ಭೇದವಿಲ್ಲದೆ, ಬಡವ ಬಲ್ಲಿದ ಹೇಳುವಂತ ಭೇದವಿಲ್ಲದೆ ಎಲ್ಲ ಊರ ಪರವೂರ ಬಂಧುಗಳನ್ನು ಒಂದುಗೂಡಿಸಿ ಒಗ್ಗೂಡಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಖಂಡಿತ ದೇವರ ಆಶೀರ್ವಾದ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಊರಿನ ಸಮಸ್ತ ಬಂಧುಗಳಿಗೆ ಸಿಗ್ತದೆ ಅಂತ ಹೇಳ್ತೇನೆ. ಯಾಕೆ ದೇವರ ಆಶೀರ್ವಾದ ಅಂತ ಹೇಳಿದ್ರೆ, ಬಂಧುಗಳು ಇವತ್ತು ನಾವು ಅಭಿವೃದ್ಧಿ ಹೇಳುವಂತ ಹೆಸರಿನಲ್ಲಿ, ಹಣ ಹೇಳುವಂತ ದರ್ಪದಲ್ಲಿ, ಅಧಿಕಾರ ಹೇಳುವಂತ ಮದದಲ್ಲಿ ಪ್ರಕೃತಿಯಿಂದ ವಿಮುಖರಾಗ್ತಾ ಇದ್ದೇವೆ. ನೀವು ಚೀನಾದಲ್ಲಿ ಏನಾಗ್ತಾ ಉಂಟು ನೋಡಿದ್ದೀರಿ. ಇವತ್ತು ನಾವು ಪ್ರತಿಯೊಂದರಲ್ಲಿ ಅಹಂಕಾರದಿಂದ ಮೆರೆಯುತ್ತಾ ಹಿರಿಯರು ಹಾಕಿಕೊಟ್ಟಂತ ಉದಾತ್ತವಾದ, ಶ್ರೇಷ್ಠವಾದ, ಭವ್ಯವಾದ, ಸುಂದರವಾದ, ಸ್ವಾಭಾವಿಕವಾದ, ಪ್ರಾಕೃತಿಕವಾದ, ನೈಸರ್ಗಿಕ ವಿಚಾರಧಾರೆಗಳನ್ನು ಕಡೆಗಣಿಸಿ ವಿಜ್ಞಾನ ಹೇಳುವುದರ ಬದಲು ಅಜ್ಞಾನವನ್ನೇ ವಿಜ್ಞಾನವಾಗಿ ಮಾಡಿ, ಮೂಢನಂಬಿಕೆಗಳನ್ನು ಮೂಢನಂಬಿಕೆಗಳು ಅಂತ ಕರೆದು ಎಲ್ಲೋ ಎಡವುತ್ತಿರುವಂತ ಈ ಕಾಲಘಟ್ಟದಲ್ಲಿ ಪ್ರಕೃತಿಯಲ್ಲಿ ದೇವರನ್ನು ಕಾಣೋಣ. ಇವತ್ತು ನರೇಂದ್ರ ಮೋದಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನೀರು ಉಳಿಸಿ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ. ಯಾವ ದುಸ್ಥಿತಿ ನಮಗೆ ಬಂತು ನೋಡಿ. ದೇವರು ಸ್ವಾಭಾವಿಕವಾಗಿ ಕೊಟ್ಟಂತ ನೀರನ್ನು ನಾವು ಸದುಪಯೋಗ ಪಡಿಸಲಿಕ್ಕೆ ವಿಫಲರಾಗಿ ಇವತ್ತು ನೀರಿಗೂ ಹಾಹಾಕಾರ ಆಗಿದೆ. ಇವತ್ತು ಮರಮಟ್ಟುಗಳನ್ನು ನಾವು ಬೆಳೆಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಸ್ವಾಭಾವಿಕವಾಗಿ ಬೇಕಾದಷ್ಟು ಕಾಡಿತ್ತು, ನಮ್ಮ ಸ್ವಾರ್ಥಕ್ಕೋಸ್ಕರ ಕಡಿದೆವು, ಕಾಂಕ್ರೀಟ್ ಕಟ್ಟಡಗಳನ್ನು ಕಟ್ಟಿದೆವು. ಹಾಗೆ ಇವತ್ತು ಕಂಬಳ ಇರ್ಬೋದು ಅಥವಾ ಯಾವುದೇ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಇಲ್ಲಿ ಕೇವಲ ಕ್ರೀಡೆ ಮಾತ್ರವಲ್ಲ, ಕ್ರೀಡಾ ಮನೋಭಾವನೆ ಮಾತ್ರವಲ್ಲ. ಒಂದು ಊರಲ್ಲಿ ಕಂಬಳ ಆಗ್ತಾ ಹೇಳಿದ್ರೆ 10 ಊರಿಂದ ಹಿಂದೆ ಗುತ್ತಿನ ಒಂದು ಗತ್ತಿತ್ತು, ಈಗಲೂ ಉಂಟದು, ಇಲ್ಲ ಹೇಳುದಿಲ್ಲ. ಅವರಲ್ಲಿ ಇಳಿಯುವಾಗ ಮುಂಡ ಸುತ್ತಿಕೊಂಡು ಹೇಳಿದ್ರು, ನಾನಿದು ಗುತ್ತದ ಗತ್ತ ಇದು ಸುತ್ತ ನೋಡು ಬೋರ್ಡು ಅಂತ ಹೇಳಿ. ಆ ಗುತ್ತಿನ ಗತ್ತಿನಲ್ಲಿ 10 ಊರ ಜನರನ್ನು ಒಂದು ಮಾಡುವಂತ, ಆ ಒಂದು ಎಲ್ಲರನ್ನು ಒಟ್ಟಿಗೆ ಒಗ್ಗಟ್ಟಾಗಿ ಒಂದಾಗಿ ಒಂದೇ ತಾಯಿಯ ಮಕ್ಕಳಾಗಿ ಹಿಡಿದಿಟ್ಟುಕೊಳ್ಳುವಂತ ಆ ಶಕ್ತಿ ಆ ಕ್ರೀಡೆಗಳಿಗೆ ಇತ್ತು. ಹಿಂದಿನ ಎಲ್ಲ ಗ್ರಾಮೀಣ ಕ್ರೀಡೆಗಳು ಹಾಗೆ, ಅಲ್ಲಿ ಜಾತಿ ಇರಲಿಲ್ಲ. ಜಾತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜಕೀಯ ವೋಟ್ ಬ್ಯಾಂಕಿಗೋಸ್ಕರ ನಾವು ಮಾಡಿಕೊಂಡಂತ ವ್ಯವಸ್ಥೆ. ವೃತ್ತಿ ಆಧಾರಿತವಾದ ಜಾತಿ ಇತ್ತು, ಅದರಲ್ಲಿ ಯಾರಿಗೂ ಸಮಸ್ಯೆ ಇರಲಿಲ್ಲ. ಎಲ್ಲರೂ ಬಡವ ಬಲ್ಲಿದರು, ಹೆಂಗಸರು, ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡಿ ಒಂದು ಉತ್ಸಾಹದಿಂದ, ಜಾತ್ರೆಯಿಂದ, ಮನರಂಜನೆಯೊಂದಿಗೆ, ಕ್ರೀಡಾ ಮನೋಭಾವದೊಂದಿಗೆ ಆ ಹೆಚ್ಚಿನ ಕಂಬಳದ ಎತ್ತುಗಳನ್ನು ಸಾಕುವುದು ಹೇಳಿದ್ರೆ ಅದನ್ನು ಸಾಕಿದವರಿಗೆ ಗೊತ್ತು. ಅನೇಕ ಸಂದರ್ಭಗಳು ನಾವು ಪತ್ರಿಕೆಗಳ ಟಿವಿಯಲ್ಲಿ ಸಂಭಾಷಣೆ ಕೇಳ್ತೇವೆ, ಎತ್ತಿಗೆ ಹೊಡೆಯುತ್ತಾರೆ, ಹಿಂಸೆ ಮಾಡ್ತಾರೆ. ಬಂಧುಗಳೇ, ಮಕ್ಕಳಿಗೆ ಹೊಡೆಯುವುದು ಹಿಂಸೆಯಾ? ನಮ್ಮ ಪುಟ್ಟ ಮಕ್ಕಳಿಗೆ 4 ವರ್ಷ 3 ವರ್ಷ 5 ವರ್ಷ ಮಕ್ಕಳಿಗೆ ತಾಯಿ ಪ್ರೀತಿಯಿಂದ ಹೊಡೆಯುವುದು ಹೇಗೆ ಹಿಂಸೆ ಅಲ್ಲವೋ, ಅದೇ ರೀತಿ ಕಂಬಳದ ಕೋಣಗಳಿಗೆ ಆ ಕೋಣವನ್ನು ಸಾಕಿದ ಅದರ ದನಿ ಏನಿದ್ದಾರೆ, ಮಕ್ಕಳಿಂದ ಹೆಚ್ಚಾಗಿ ಅದನ್ನು ಪ್ರೀತಿ, ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಅದನ್ನು ತಿನ್ನಿಸಿ ಯಾವ ರೀತಿಯಾಗಿ ಸಾಕ್ತಾರೆ ಹೇಳಿದ್ರೆ ಹೆಚ್ಚು ಮಕ್ಕಳಿಗಾದ್ರೂ ಸ್ವಲ್ಪ ಕೊರತೆ ಇರ್ಬೋದು, ಆದ್ರೆ ಕಂಬಳದ ಕೋಣಗಳಿಗೆ ಯಾವುದೇ ಅದರ ಮಾಲಕರು ಕೊರತೆ ಮಾಡುವುದಿಲ್ಲ. ಹಾಗಾಗಿ ಬಂಧುಗಳೇ, ನಾನು ಹೇಳ್ತೇನೆ, ಇವತ್ತು ಕಂಬಳದಂತ ಕ್ರೀಡೆ ಉಳಿಬೇಕು. ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನು ಉಳಿಸಿಕೊಂಡು ಬರಬೇಕು. ಈಗ ಅಲ್ಲಿ ಕೆಳಗೆ ಇಳಿಯುವಾಗ ಒಂದು ಮಾತು ಬಂತು, ಈ ಜಾಗೆಯನ್ನು ಸೇಲ್ ಆಗ್ತಾ ಉಂಟು, ಬರುವ ವರ್ಷದಿಂದ ಕಂಬಳ ನಿಲ್ಲುವ ಸಾಧ್ಯತೆಗಳು ಉಂಟು ಹೇಳಿ ಮಾತು ಹೇಳಿದ್ರು. ದಯವಿಟ್ಟು ಅನಿಲ್ ಶೆಟ್ರೆ, ನಾನು ವಿನಂತಿ ಮಾಡ್ತೇನೆ, ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಈಗ ಕೊಡುವುದಕ್ಕಿಂತ ಬೇಕಾದ್ರೆ ಹೆಚ್ಚು ಕೊಡ್ತೇನೆ. ಸ್ವಲ್ಪ ದೂರ ಹೋದ್ರೂ ತೊಂದರೆ ಇಲ್ಲ, ಹಳ್ಳಿಗೆ ಹೋದ್ರೂ ತೊಂದರೆ ಇಲ್ಲ. ದಯವಿಟ್ಟು ನಿಮ್ಮ ತಂದೆ ಹೆಸರು ನಡೆಯುತ್ತ ಕಂಬಳವನ್ನು ನಿಲ್ಲಿಸಬೇಡಿ. ನಾವು ಇಡೀ ಎಲ್ಲರೂ ವೇದಿಕೆಯ ಎಲ್ಲರ ಪರವಾಗಿ ನಾನು ಇವತ್ತು ಒಬ್ಬ ಹೇಳ್ತೇನೆ, ಕಂಬಳ ನಿಲ್ಬಾರ್ದು, ಕಂಬಳ ನಡಿಬೇಕು, ಅದು ನಮ್ಮ ಉಸಿರು. ಯಾವುದೇ ಕಾರಣಕ್ಕೆ ನೀವಲ್ಲ, ನಿಮ್ಮ ಮಗ ಬಂದಿದ್ದ, ನಿಮ್ಮ ಮಗನ ಕಾಲಕ್ಕೂ ಅದು ನಿಲ್ಬಾರ್ದು. ಸ್ಥಳದ ಅಭಾವ ಇರಬಹುದು, ದೂರ ಹೋಗುವ, ಹಳ್ಳಿಗೆ ಹೋಗುವ, ಬರುವವರು ಬರ್ತಾರೆ. ಎಲ್ಲಿ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಉಂಟು ಅಲ್ಲಿ ದೂರ ನಮಗೆ ಪ್ರಶ್ನೆ ಆಗುದಿಲ್ಲ. ಯಾಕೆಂದ್ರೆ ಏನಾಗ್ತಾ ಹೇಳಿದ್ರೆ ಕಂಬಳದ ಪ್ರಶ್ನೆ ಅಲ್ಲ, ಕಾರ್ಯಕ್ರಮದ ಪ್ರಶ್ನೆ ಅಲ್ಲ, ನಾವೆಲ್ಲವನ್ನು ಕಳ್ಕೊಳ್ತಾ ಇದ್ದೇವೆ. ಇವತ್ತು ಹೆಚ್ಚಿನ ಅಂಶ ದೇವರ ಆರಾಧನೆ ಮತ್ತು ದೈವಾರಾಧನೆ ಒಂದು ಸರಿಯಾಗಿ ನಡೀತಾ ಉಂಟು, ಹೆಚ್ಚಿನ ಅಂಶ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಉಭಯ ಜಿಲ್ಲೆಯಲ್ಲಿ. ಹಾಗಾಗಿ ಉಭಯ ಜಿಲ್ಲೆಯಲ್ಲಿ ನಮಗೆ ಕಷ್ಟಗಳು ಕಮ್ಮಿ. ಇವತ್ತು ನೀವು ಪ್ರಪಂಚಾದ್ಯಂತ ನೋಡಿದ್ರೆ ಎಲ್ಲ ಕಡೆಯಲ್ಲಿ ಕಷ್ಟಗಳು ತುಂಬಾ ಹೆಚ್ಚು ಉಂಟು. ನಮ್ಮಲ್ಲಿ ಇನ್ನೂ ನಮಗೆ ಬಿಸಿ ತಾಗಲಿಲ್ಲ ಹೇಳಿದ್ರೆ ದೇವರಿಂದ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಆಗ್ತಾ ಉಂಟು, ದೈವಸ್ಥಾನಗಳ ಅಭಿವೃದ್ಧಿ ಆಗ್ತಾ ಉಂಟು, ನಾಗಮಂಡಲೋತ್ಸವಗಳು ಆಗ್ತಾ ಉಂಟು. ಹಾಗಾಗಿ
ಹಾಗಾಗಿ ಆ ದೇವರ ಒಂದು ಸಣ್ಣ ಪುಣ್ಯದ ಪಾಲು ನಮ್ಮ ಮೇಲೆ ಬಿದ್ದು ನಾವು ಇವತ್ತು ಯಶಸ್ವಿಯಾಗಿ ಒಂದೇ ತಾಯಿಯ ಮಕ್ಕಳಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ಲಿಕ್ಕೆ ಆಗ್ತಾ ಉಂಟು. ಹಾಗಾಗಿ ಕಂಬಳ ಯಾವುದೇ ಕಷ್ಟಕ್ಕೆ ಭಾಷಣ ಮಾಡುವುದು ಸುಲಭ, ನನಗೆ ಗೊತ್ತುಂಟು, ಆದ್ರೆ ನಡೆಸುವುದು ಕಷ್ಟ. ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ. ಈ ಸಲ ವಿಶೇಷವಾಗಿ ನಾನು ನಿಮ್ಮ ಬೆನ್ನಿಗೆ ನಿಲ್ತೇನೆ, ನಿಲ್ಬಾರ್ದು, ಯಾಕಂದ್ರೆ ಬೇಸರ ಆಗ್ತದೆ. ಒಂದು ಕಾರ್ಯಕ್ರಮದ ಪ್ರಶ್ನೆ ಅಲ್ಲ, ಹಣದ ಪ್ರಶ್ನೆ ಅಲ್ಲ. ಇವತ್ತು ಎಲ್ಲವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಇವತ್ತು ಗ್ರಾಮೀಣ ಕ್ರೀಡೆಗಳಿಲ್ಲ, ಇವತ್ತು ಗ್ರಾಮೀಣ ಆಟೋಟ ಸ್ಪರ್ಧೆಗಳಿಲ್ಲ, ಇವತ್ತು ಅನೇಕ ಉತ್ಸವಗಳಿಲ್ಲ. ಎಲ್ಲವನ್ನು ಕಳ್ಕೊಂಡಾಗ ಮನುಷ್ಯ ಅಭಿವೃದ್ಧಿ ಹೇಳಿ ಬಂಧುಗಳು, ಇವತ್ತು ಒಂದೊಂದು ಆಸ್ಪತ್ರೆಯಲ್ಲಿ ಆಗುವಂತ ಬಿಲ್ಲುಗಳನ್ನು ನೋಡಿದ್ರೆ, ಇವತ್ತು ಬರುವಂತ ಒಂದೊಂದು ಹೊಸ ರೋಗಗಳನ್ನು ನೋಡಿದ್ರೆ, ಇವತ್ತು ವೇದಿಕೆಯಲ್ಲಿ ಅತ್ಯಂತ ಹಿರಿಯರಿದ್ದಾರೆ, ಹೆಸರು ಹೇಳುವುದಿಲ್ಲ, ಅನೇಕ ಜನರಿದ್ದಾರೆ, ಖುಷಿ ಆಗ್ತಾರೆ, ಆರೋಗ್ಯವಂತರಾಗಿ ಅವರು. ಹಾಗೆ ಇವತ್ತು ನಮಗೆ ಸಮಾನರಾಗಿ ಜವನ್ಯರೆಗಳ ನಾಚಿಗೆ ಆಪಲಕ್ಕ ಅಕ್ಲ ಇನಿ ಎಂಕ್ಲೆ ಎದುರು ಕುಲ್ಲುದಿತ್ತನ ಐಕ ಕಾರಣ ಗ್ರಾಮೀಣ ಜೀವನ ಶೈಲಿ ಭಾರತದ ಉದಾತ್ತವೈನ ಆಧ್ಯಾತ್ಮ ಜೀವನನ್ನು ಹೊಂದಿಸಕೊಂಡು ಪ್ರೀತಿ ವಿಶ್ವಾಸ ಆದರ ಅಭಿಮಾನಡು ನಂಜಿನ ರಕ್ಕ ಇತ್ತಂದೆ ಬಗೆ ಇಚ್ಚಂದೆ ಜೀವನ ಮಂತಿ ಕಾರಣ ಇನಿ 75 80 ಹೆಚ್ಚಿನ ನಿಮಿಷ 85 ನಮ್ಮೇಲೆ 92 ವರ್ಷ ಆಗ್ತಾನೆ. ಕಾಲಿ 2 ಸರ್ತಿ ಆಸ್ಪತ್ರೆಗೆ ಸೇರಿದ್ದೀರಿ, ಕಾಲಿ 2 ಸರ್ತಿ ಸ್ವಂತ ನಮ್ಮೇಲೆ ಇನಿಕ್ಲ ಒಳ್ಳೆಯದು ಇಂಕ್ಲೆ ಸಂತೋಷ ಹಾಕೊಂಡು ದಾಪಂಡ. ಇನಿ ಗ್ರಾಮೀಣ ಜೀವನ ಆ ರೀತಿ ಇತ್ತಂಡು ಇನಿ ಅಭಿವೃದ್ಧಿ ಬಂದ ಎಂಕ್ಲ ಪೂರ ಪಿಜ್ಜಾ ತಿಂದದು, ಕೋಕಾ ಕೋಲಾ ತಿಂದದು, ಎಂಕಲ್ಲ ಹಾಲಾದ ಎಂಕ್ಲ ಜೋರ್ನ ಹಾಲಾದ ವಾತಾವರಣ ಹನುಮಂತುಂಡುಲ್ಲ ಅಂಚಾದ ಕಂಬಳದ ಪ್ರಶ್ನೆ ಅತ್ತು. ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಏತು ಬಂಗಾಂಗ ಎಂಕ್ಲತನ ಪಣ್ಣಗ ಭಾರತೀಯತೆ ಪಣ್ಣಗ ಭಾರತದ ಇಡೀ ಒಂಜಿ ಚಿತ್ರಣ ಇತ್ರ ಹಳ್ಳಿಡು ಮಹಾತ್ಮ ಗಾಂಧೀಜಿ ಪಂತಿರ ಹಳ್ಳಿಯ ಅಭಿವೃದ್ಧಿಯಲ್ಲಿ ನೈಜ ಭಾರತ ಅಭಿವೃದ್ಧಿ ಆಗ್ತೇಳಿ ಅಂಚಾದ ಹಳ್ಳಿಡಲ್ಲಿ ನಡತಲಿತ್ತಿನ ಪೂರ ವ್ಯವಸ್ಥೆಯಲ್ಲಿ ನಡಪಡು ಪಂಪನ ಆಶಾಭಾವದ ಪಂಡದು ನಡಪಡು ಪಂದ ದೇವೇರಡ ನಿಕ್ಲು ಪೂರ ನಂಬನ ದೇವೇರಡ ನಟ್ಟೊಂದು ಯಶಸ್ವಿಯಾದ ನಡಪಡು ಪಂಪನ ಪಾತ್ರ ಪಂಡದು ಹೆಚ್ಚ ಪಾತ್ರ ವೇದಿಕೆ ಎತ್ತು ಬಯ್ಯಗಳ ಸಮಾರಂಭ ಉಂಡು ನಡಪಡು ಸಮಯ ಉರಿಯೋಡು ಅಂಚಾದ ಪೂರೆಲ್ಲ ಒಂಜೆ ಪಾತ್ರ ಪಂಪೆ ಬಂದುಲೆ ಇನಿ ಕಂಪ್ರ ಏತ್ ಪ್ರಮುಖನ ಐನ ರೂವಾರಿ ಐನ ಅನಿಲ್ ಶೆಟ್ಟಿ ಕಾರಣ ಅಣ್ಣೆ ಎಂಚ ಏತು ಸೋಕುಡು ಮಂತೇರ ಅಣ್ಣಂದೆಟ್ಟು ಖುಷಿ ಆಪುನ ವೇದಿಕೆ ಪೂರ ರೀತಿದ ಜನಕ್ಲೆ ನಿಲ್ಲರು ಸಮಾಜದ ಪೂರ ಒಂಜಿ ತೂನಗ ಪ್ರತಿಯೊಂದು ಗುರ್ತದ ಎಂಚಾದ ಏರ್ನ ಪುದರ್ಲ ಪಂಪನ ವ್ಯವಸ್ಥೆ ಬರ ಪೊಜೆ ಮೆಗ್ಗೆ ಪನಲೆ ಕಿಪ್ಪನಕ್ಲು ಆ ಪ್ರೀತಿ ವಿಶ್ವಾಸದ ನಿಮ್ಮೂಲು ಜಾತಿ ಇಜ್ಜಿ ರಾಜಕೀಯ ಇಜ್ಜಿ ಮಲ್ಲ ಇಲ್ಲೇ ಪಂದಿಜ್ಜಿ ಪೂರೆರ್ನ ಒಟ್ಟಾದ ಒಂಜಾದ ಸೇರ್ಸಾವನ್ನು ಪೋಪುನ ನುಂಡತ ಅವು ಜೀವನ ಇನಿ ಜೀವನದ ಐಶ್ವರ್ಯ ಪಂಡ ಇಂಚಿನ ಪಂಡ ಪೂರೆರ್ಲ ಮಲ್ಲ ಕಾರ್ ಬಂಗ್ಲೆ ಜಾಗ ಕಾಸು ಬ್ಯಾಂಕ್ ಡೆಪಾಸಿಟ್ ಪಾತಿರುವೆರು ಬಂದುಲ ಐಶ್ವರ್ಯ ಪಂಡ ಮನಸ್ಸಿಗೆ ಮುಟ್ಟ ಇತ್ತಿನ ಈತ ಜನಕ್ನ ಪ್ರೀತಿನ ನಿಕ್ಲು ಪಡೆಯೊಂಡಿರತ್ತ ಅವು ಬಾರಿ ಮಲ್ಲ ಐಶ್ವರ್ಯ ಅವು ಏತು ಕೋಟಿ ಕಾಸು ಕೊಂಡಲ್ಲ ತಿಕ್ಕಂದು ಇನಿ ಮಸ್ತ್ ಜನಟ ಕಾಸುಂಡು ಆಂಡ ಅಕ್ಲೇನ 4 ಜನಲ ಮೂಸುಜೇರು ಆಂಡ ಇನಿ ಜನಕ್ನ ಪ್ರೀತಿ ವಿಶ್ವಾಸ ಆದರ ಅಭಿಮಾನನ 11 ಏರು ಜೀವನ ಮಲ್ಪೇರು ಆಯನ ಆರೋಗ್ಯ ಎಡ್ಡೆ ಪುಂಡು ದಯ ಪಂಡ ಪೋಯ್ನವಳು ನಮಸ್ಕಾರ ತಿಕ್ಕೊಂಡು ಕುಸಾಲಿ ಪುಂಡು ಎಡ್ಡೆ ಕುಸಾಲು ಪಡಿಕೆ ಕುಸಾಲು ಓವೇ ಪಡ ಆಯಾ ಪ್ರಾಯಗ ಸರಿಯಾಯಿನ ಆಯಾ ವಾತಾವರಣ ಆಯಾ ಜನಕ್ಲಿಗೆ ಕುಸಾಲ್ದಾಲ ಐಕ್ ಡೆಫಿನಿಷನ್ ಜೆಂಚನೆ ಕುಸಾಲ್ ಮಲ್ಪೊಂದು ಜವನೇರು ಕೊಂಡು ಒಂಜಿ ಕುಸಾಲ್ ಮಲ್ಪೇರು ಪ್ರಾಯದಕ್ಲ ಸೇರಂಡ ಅಕ್ಲ ದುಂಬುದ ಪೂರ ನೆಂತುಂಡು ಅಕ್ಲ ಕುಸಾಲ್ ಮಲ್ಪೇರು ಅಂಚಾದ ಇನಿ ಪ್ರೀತಿ ವಿಶ್ವಾಸ ಒಲಿಯೋಡು ಕ್ರೀಡೆ ಇಪ್ಪಡು ಸಾಮಾಜಿಕ ಇಪ್ಪಡು ಧಾರ್ಮಿಕ ಇಪ್ಪಡು ಸಾಂಸ್ಕೃತಿಕ ಇಪ್ಪಡು ಓಲು ಪ್ರೀತಿ ಉಂಡು ಅವಳು ಎನ್ನಂಚಿನಕ್ಲು ಉಲ್ಲೇರು ನಿಕ್ಲು ಪೂರ ಇಪ್ಪಡು ಉಲ್ಲರು ನಿರಂತರವಾದ ಕುಟ್ಲದ ವಾತಾವರಣ ಇಂಚನ ಇಪ್ಪಡು ಇತ್ತೈತೆ ಇಂಚಿನ ಬಾರಿ ಗುಂಪುಗೆ ಗಲಾಟೆಗೆ ಪೆಟ್ಟು ಬುರಕ್ಕೆ ಏನುಡುಲ್ಲೆ ಬಂದುಲೆಂದು ಒಂಜುಲ ಕೋಡಿ ಎತ್ತು ನತ್ತು ಕಡೆಕ್ ವರೆಪುನ ಪ್ರೀತಿ ವಿಶ್ವಾಸ ಆದರ ಅಭಿಮಾನ ಮಾತ್ರ ರಾಜಿ ಮನೋಭಾವ ಏತು ದಿನ ಇಂಕ್ಲೆಡ್ ಉಂಡು ಆತ ದಿನ ಇಂಕ್ಲೆಗೆ ರೋಗ ಬರ್ಪೋಜಿ ಎಂಕ್ಲೆ ಏತು ಪಗೆ ಪೆಟ್ಟು ಗಲಾಟೆ ಗುಂಪು ಕಟ್ಟೆನ ಆತ ಬೇಗ ಹಾರ್ಟ್ ಪ್ರಾಬ್ಲಮ್ BP ಶುಗರ್ ಪೂರ ಸುರಾಪುಂಡು ಏರ್ಲ ಬೇಜಾರ ಮಲ್ಪೊಡ್ಚಿ ಒರವರ ಪಾತೆರು ಡಾಪುಂಡು ದಯಪಂಡ ಏರ್ಲ ಪಾತೆರ್ಜಿಂಡ ಈ ಸಮಾಜನ ತಿದ್ದು ಇಂಚಿನ ನೆಕ್ಸ್ಟ್ ಪ್ರಶ್ನೆ ಬರ್ಕೊಂಡು ಯಾನು ಶಿಕ್ಷಣ ಕ್ಷೇತ್ರದ ಬರ್ತನಾಯ ಇಂಕ ಪೋಡಿಗೆ ಇಜ್ಜಿ ಯಾನು ಪ್ರೀತಿದ ಸರದಾರೆ ಅಂಚಾದ ಇಂಚಿನ ಕಾರ್ಯಕ್ರಮದ ತೂನಗ ಎಂಕು ತೂಪುನ ಪ್ರೀತಿ ಮಾತ್ರ ಆ ಪ್ರೀತಿ ವಿಶ್ವಾಸ ಒರಿಯೋಡು ಇನಿ ಅನಿಲ್ ಶೆಟ್ಟಿ ಇಪ್ಪಡು ವೇದಿಕೆ ಇಪ್ಪುನ ಏರಿಯರ್ ಇಪ್ಪಡು ಮಲ್ಲ ಕ್ಲಿಪ್ಪು ಎಲ್ಲೆ ಕ್ಲಿಪ್ಪು ಪ್ರಾಯದ ಕ್ಲಿಪ್ಪು ಜವನೇರ್ ಇಪ್ಪು ಅನೇಕ ಜನ ಒಂದು ದಯಪಂಡ ಪುಲ್ಯಕಾಂಡ ಈತು ಪೊರ್ತು ಈತು ಬೇಗ ಈತು ಜನ ಬರ್ತದೆ ಇಂಚ ಒಂಜಪ್ಪೇನ ಜೋಕ್ ಲೆಕ್ಕ ಒಂಜೇ ಮನಸ್ಥಿತಿನ ಒಂಜಿ ಬೇಲೆ ಮಾಡ್ಬೇರು ಪಂಡ ಬಂದುಲೆ ಅವು ದೇವರನ ಆಶೀರ್ವಾದ ಮುಖಾಂತರ ಮಾತ್ರ ಸಾಧ್ಯ ಅಂಚಾದ ದೇವರನ ಆಶೀರ್ವಾದ ಈ ಲೆಕ್ಕ ಆತಂಡ ಅಂಚಾದ ಜಯ ವಿಜಯ ಕಂಬಲ 10 ವರ್ಷಗ ಉಂತುನ ಬುಡ್ಚಿ ಏತ್ ಬಂದಾಂಡ್ಲ ಮೂಜಿನ ಸತ್ಯಾನ ಪನಡುಲ್ಲೆ ದಯದಿ ಇದು ಏನ ವಿನಂತಿ ನಿಕ್ಲು ಪೂರ ಚಪ್ಪಾಳ ಕೊರು ನಿಕ್ಲು ಪಾತಿನ ಕುಲ್ಲು ನಾವು ದಯಪಂಡ 6 ಒರಿಯತ್ತು ಪೂರ ಇಡೀ ಊರ್ದಕ್ಲು ಪೂರ ಚಪ್ಪಾಳೆ ಪಟ್ಟಡು ಅವು ಉಂತೆರ ಬಲ್ಲಿ
ಏತು ದೂರ ಪೋಯಿ ಕೋಣಜೆ ಪೋಯಿ ಐದು ಅಂಚಿ ಪೋಯಿ ಇರಾಗ ಪೋಯಿ ತೊಂದರೆಜಿ ಏತು ದೂರ ಅಂಡ ಓಲೆಂಕ್ಲೆ ಕಂಡ ತಿಕ್ಕೊಂಡು ಓಲು ಜಾಗ ತಿಕ್ಕೊಂಡು ಓಲೆ ಕರೆ ಪಾಡ್ರ ಅನುಮತಿ ತಿಕ್ಕೊಂಡು ಆಡೆಗೆ ಪೋಯಿ ನಮ್ಮ ಬರ್ಪ ಇರು ಓಡಿಗೆಲೆತ್ತಿನ ನಮ್ಮ ಬರ್ಪ ಏತು ವರ್ಷ ಎತ್ತಿಲ್ಲ ಬರ್ಪ ಅಜ್ಜರ ಆನೆಟ್ಲ 85 ವರ್ಷಗಳೆತ್ತಿಲ್ಲ ಬರ್ಪ ಬಂಪನ ವಿಶ್ವಾಸ ಇಂಕ್ಲೆಗುಂಡು ದಯ ಪಂಡ ಈ ಜನಕ್ಲ ಮಿತ್ತಿ ಇಪ್ಪನ ವಿಶ್ವಾಸ ಅವು ದೇವರನ ಆಶೀರ್ವಾದ ಅವು ದೇವರನ ಮಿತ್ತಿ ಇಪ್ಪನ ವಿಶ್ವಾಸ ಎಂಚ ಎಂಕ್ಲ ದೇವರಿಗೆ ಅಡ್ಡ ಪೂರ್ಣಗ ನಮನ ಮಲ್ಪುನಗ ಪೂಜೆ ಮಲ್ಪುನಗ ಎಂಕ್ಲೆಗೆ ಅಗಾಧವಾಯಿನ ಶಕ್ತಿ ಬರ್ಕೊಂಡು ಧೈರ್ಯ ಬರ್ಕೊಂಡು ವಿಶ್ವಾಸ ಬರ್ಕೊಂಡು ಅಂಚನ ಜನಕ್ನ ಪ್ರೀತಿ ತಿಕ್ನಗ ಆ ವಿಶ್ವಾಸ ಬರ್ಕೊಂಡು ಅಂಚನ ವಿಶ್ವಾಸ ಇಲ್ಲಿ ಮೂಲ ಬೈದನ ಪಂಡ್ರ ಪಾತ್ರ ಪಂಡದ ಎಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಪ್ರೀತಿ ಪ್ರೇಮ ವಿಶ್ವಾಸದಿಂದ ನಿರಂತರವಾಗಿ ನಾವು ಬಂಧುಗಳಾಗಿ ಬಾಳಿ ಬದುಕೋಣ ಅಭಿಪ್ರಾಯ ಭೇದಗಳು ಸ್ವಾಭಾವಿಕ ಒಂದು ಕೈಯಲ್ಲಿ 5 ಬೆರಳುಗಳಿರುವ ಹಾಗೆ ಅಭಿಪ್ರಾಯ ಭೇದಗಳು ಇರ್ತದೆ ಅಭಿಪ್ರಾಯ ಭೇದಗಳು ಬದಿಗೊತ್ತಿ 5 ಬೆರಳುಗಳು ಮುಷ್ಟಿಯಾಗಿ ಸಮಷ್ಟಿಯಲ್ಲಿ ಒಂದು ಗೊತ್ತಿದ್ರೆ ಅದಕ್ಕಿರುವ ತಾಕತ್ತು ಹೇಗುಂಟು ಅದೇ ರೀತಿ ಸಾಮಾಜಿಕವಾದ ತಾಕತ್ತಿನ ಮುಖಾಂತರ ಸಮಾಜದಲ್ಲಿರುವ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಉತ್ತರೋತ್ತರ ಅಭಿವೃದ್ಧಿಗೋಸ್ಕರ ಒಂದಾಗಿ ಒಬ್ಬ ಕಷ್ಟದಲ್ಲಿರುವಾಗ ಆತನಿಗೆ ಒಂದು ಸಹನೆಯನ್ನು ಅಥವಾ ಸಹಾಯವನ್ನು ಸಹಕಾರವನ್ನು ಸಾಂತ್ವನವನ್ನು ಹೇಳುವ ಮುಖಾಂತರ ಒಬ್ಬ ಸುಖದಲ್ಲಿರುವಾಗ ಅದು ನಂಗೂ ಖುಷಿ ಹೇಳಿ ಒಂದು ಮುಗುಳ್ನಯನ್ನು ಕೊಡುವುದರೊಂದಿಗೆ ಆತನಿಗೆ ಉತ್ತಮವನ್ನು ಆಶಿಸುವುದರೊಂದಿಗೆ ನಿರಂತರವಾಗಿ ನಾವು ಪ್ರೀತಿ ಪ್ರೇಮದಿಂದ ಬಾಳಿ ಬದುಕೋಣ ಬಾಳಿ ಬದುಕಲಿಕ್ಕೆ ಇಂಥ ವೇದಿಕೆಗಳು ಪೂರಕವಾಗಲಿ ಪ್ರೇರಕವಾಗಲಿ ಹೇಳುವ ಮಾತಿನೊಂದಿಗೆ ಇನ್ನೊಮ್ಮೆ ಮಗದೊಮ್ಮೆ ಹೆಚ್ಚಿನ ಅಂಶ ಎಲ್ಲರ ಪರವಾಗಿ ನನ್ನನ್ನು ಯಾಕೆ ಮಾತಾಡ್ಲಿಕ್ಕೆ ನಿಲ್ಲಿಸಿದ್ದಾರೆ ಹೇಳಿದ್ರೆ ನಿಖಿಲ ಪಂಪನ ಪೂರ ಪಾತ್ರೆಯನ್ನು ಯಾನು ಪನ್ನೊಡದು ಪಂತೆಂದು ನೆನಪು ದೇಪಂಡ ನಿಖಿಲ ಪೂರ ಮನಸ್ಸು ಇಪ್ಪುನ ಎಡ್ಡೆತನ ಎನ್ನ ನಾರಾಯಣ ದೇವರ ಪಂಪಾಯರ ಪಂಪನ ಪಾತ್ರೆ ಪಂಡದ ಎನ್ನ 2 ಪಾತ್ರ ಮುಗಿಪುವೆ ಪೂರ ಸೊಲ್ಮೇರ ಅಂಗಡಿ ಉಜಾದೆ ಓಲು ಕೋಡಲ ಮಾನಾದಿಗೆ ದತ್ತೊಂಡರತ್ತೆ ಅಡ ಲೇಸುದ ನೆಂಪುವನ್ನ ಉಡಲಡಿ ಎಂಬದ ಉಕ್ಕೋಡು ಪಂಪನ ಚಿತ್ತಿನ ಅಂಗಡಿ ನಮ್ಮ ಗುರ್ಕಾಲ್ವಾಣ ಚಿತ್ತಿನ ಮನ್ಕು ತೋಟದ ಶುಭ ದರ್ಜೆ ಅನಿಲ್ ಶೆಟ್ರ್ ಅರೆಗೆ ಬನ್ನಿ ಮಾನಾದಿಗೆ ಗಣೇಶ್ ಸ್ವಾಮಿ ಮಸ್ತುತಿನ ದತ್ತೊಂಡಕ್ಕೆ ಅಡ ನಮ್ಮ ತುಳುನಾಡಿನ ಆಚಾರ ವಿಚಾರದ ಬಗ್ಗೆ ಬಂದಾಗ ಈಗ ಚುನಾವಣೆ ಖಂಡಿತ ಮೊದಲ ಇಂಗ್ಲೆಗೆ ಬೇರಿಬಾಲ ಕೊರ್ಪಣ ಚಿಕ್ಕಿನ ಹೊಂದಿ ಮಮಲ್ಲ ಉಡಲದ ವ್ಯಕ್ತಿ ಶ್ರೀಯುತ ಎಸ್ ಗಣೇಶ್ ಸ್ವಾಮಿ ಅಜಾದಾರಿಗೆ ಹೊಂದಿ ಶಾಲುಕದೆತ್ತದ ಹೊಂದಿ ಇರು ಗಿಡಪ್ಪನ ಚಿಕ್ಕಿನ ಬೆತ್ತ ಚಿಕ್ಕಿನ ಮಹತ್ವ ಬಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಈ ಕಂಬಳ 6ನ ಪುದರಡು ನಮ್ಮ ಇಡೀ ಗ್ರಾಮದವರು 6 ಸಾಮಾಜಿಕವಾದ ಮತ್ತು ಧಾರ್ಮಿಕರು ಭಾರಿ ಕೆಲಸ ಮಾಡಿದ್ದಾರೆ 6ನ ಪುದರ್ ಏಪ್ರಿಲ್ ನಮ್ಮ ನೆನಪಡು ಖಂಡಿತವಾದ ಅವರ 6ನ 100 ವರ್ಷಲ ಜನಗಳು ನೆನಪಿನಂತ ಸ್ಥಿತಿ ಉಂಡು ಇನಿ 6 ನಮಗೆ ಮನ್ಕು ತೋಟ ಅನಿಲ್ ಕುಮಾರ್ ಶೆಟ್ಟರು ಬೊಕ್ಕಾಕಲ ಕುಟುಂಬದಗಳು ಅವತ್ತಂದೆ ಮೇಲೊಂದು ಟೀಮ್ ಒಂದು 200-250 ಜನ ಬಾರಿ ಅನುಭವ ಇದ್ದಗಳು 6ನೊಟ್ಟಿಗೆ ಕೂಡಿದು ಈ ಒಂದು ಮಲ್ಲ ಕಾರ್ಯಕ್ರಮವನ್ನು ಮಲ್ತೊಂದಿಲ್ಲೇರಿ ಅಂಚಾದ ಮನ್ಕು ತೋಟ ಅನಿಲ್ ಕುಮಾರ್ ಶೆಟ್ಟರು ಬೊಕ್ಕ ಈ ಕಂಬಳ ಸಮಿತಿ ಖಂಡಿತವಾದ ಒಂದು ಎಡ್ಡೆ ಕೆಲಸ ಮಾಡ್ತಂದು ಗಣೇಶ ಪಂಡ್ಲೆಕ್ಕ ಒಂದು ಸತತವಾದ ನಡತೊಂದೆ ಉಪ್ಪೋಡೊಂದು 6 ಪಂಡ್ಯರು ಒಂದು ಖಂಡಿತವಾದ ನಡತೊಂದೆ ಉಪ್ಪು ನಿಕ್ಕ ಪೂರ್ಯಂತ ಸಹಕಾರಗಳನ್ನು ಅವಲ ಜಾತಿ ಮತ್ತು ಭೇದ ಇಜ್ಜಂದ ಪೂರ ವರ್ಗದಗಳು ಕೂಡಿದು ಈ ಒಂದು ಎಡ್ಡೆ ಕಾರ್ಯಕ್ರಮ ಮಲ್ತೊಂದಿಲ್ಲೇರಿ ಅಂಚಾದ ಯಾನು ಈ ಕಂಬಳ ಸಮಿತಿಗೆ ಮತ್ತು ಬೊಕ್ಕ ಅನಿಲ್ ಕುಮಾರ್ ಶೆಟ್ಟಿಗೆ ಯಾನು ಧನ್ಯವಾದ ಕೊಟ್ಟೆ ಈ 10 ವರ್ಷದ ಕಾರ್ಯಕ್ರಮ ಓರ್ಮ ವರ್ಷೋಡು ನಿರಂತರವಾದ ಏನಾರು ಈ ಕಂಬಳಗಳು ಇದ್ದಾರೆ ಅವು ಜಯಂಗ ದೀತನ ಎನ್ನ ಪ್ರೀತಿಲು ಭಾರಿ ಪೊರ್ಲೋಡು ಈ 10 ವರ್ಷ ಮುಟ್ಟ ಈ ಕಂಬಳ ಭಾರಿ ಪೊರ್ಲೋಡು ನಡ್ತದೆ ಬರ್ತದೆ ಅನಿಲ್ ಶೆಟ್ಟನೆಲ್ಲ ಅವ್ರನ್ನ ಕುಟುಂಬದಕ್ಕೆಲ್ಲ ಅಂಚನೆ ಆಯ್ತಾ ಒಟ್ಟಿಗೆತ್ತಿನ ಮಾತ ಸರ್ವ ಜವನರಿಗಳ ಮಾತೆಲ್ಲ ಸೇರ್ದು ಈ ನಮ್ಮ ಪೇಂಟದ ಮಧ್ಯಡು ಭಾರಿ ಪೊರ್ಲದ ಒಂಜಿ ಕಂಬಳನ ಆಪುಡು ಬಣ್ಣಗ ಭಾರಿ ಸಂತೋಷ ವಿಷಯ ಇನ್ನು 10 ವರ್ಷದ ಪಕ್ಕ ಜಾಗ ಮಾರ್ದು ಪೋಪುಡ್ಗೆ ಕಷ್ಟದ ಬಂದರು ಅಣ್ಣಲ್ಲ ಗಣೇಶನ್ಗೆ ಪಂಡ ಲೆಕ್ಕನೆ ಒಂದೊಂದು ಜಾಗಡು ಕಂಬಳ ಮಲ್ಪಣ ಮಲ್ಲ ವಿಷಯ ಆಗ್ತದೆ ಪಣ 10 ಎಕರೆ ಜಾಗದ ಬಿತ್ತು ಬೋಡ ಕೈತಳ್ಳ ಕುಡ್ಲದ ಹುಲ ಹಿಡಿದು ಮಲ್ಪಾರೆ ಭಾರಿ ಕಷ್ಟ ನಿಗಂಟು ದಯ ಪಂಡಗ ಕಾರ್ ಪಾರ್ಕಿಂಗ್ ಬೋರ್ಡು ಕಂಬಳದ ಏರು ಕಟ್ಟರೆ ಜಾಗ ಬೋರ್ಡು ಅಂಚನೆ ಕೆರೆಗೆ ಜಾಗ ಬೋರ್ಡು ದಾದಾಲ 10 ಎಕರೆ ಬಿತ್ತು ಜಾಗ ಬೋರ್ಡು ತಿಂಚಿನ ಈ ಒಂಜಿ ಭಾರಿ ಮಲ್ಲ ಒಂಜಿ
ಕೆಲಸ ಒಂದು ಇಲ್ಲೇ ಕೆಲಸ ಆಯ್ತು ಅಣ್ಣೆಲ್ಲ ಸರ್ವಶಕ್ತಿಲ್ಲ ಅನಿಲ್ ಅಣ್ಣಾಗ ಶಕ್ತಿ ಕೊಟ್ಟು ಅರೆ ಓಲಾಲ ಒಂದು ಜಡ್ಡೆ ಜಾಗ ತೋಜಲಕ ಮಲ್ಪಾಡು ಬಂಡದು ಏನು ಸರ್ವಶಕ್ತಿ ನಟೊಂದು ಅಂಚನೆ ಜಯಣ್ಣನ ಕುಟುಂಬಗೂ ವಾವಜಿ ವಿಘ್ನೇಶ ಪಡು ನಡಪಾದ ಕರಡು ಅಕ್ಲ ಮಲ್ಪನ ಕೆಲಸ ಮಾತ ಜಯಮಂತ ಕರಡು ಪಂಡದು ಎನ್ನ ಕುಲದೇವರನ ಪಾದಕ್ಕೆ ನಮಸ್ಕಾರ ಮಂತ್ ಎನ್ನಡು ಹೆಸರು ಉದಿಪನದ ಹೆಸರು ಮುಗಿತು ಕರಡು ಅವಜಿ ದಿಟ್ಟಿಡೆ ಮಾತ ಚೌಡಿದ ಮಿತ್ತಿನ ಚಿತ್ತಿನ ಮಾತ ವಿನಯ ನಕಲ ಪರವಾದ ನನ್ನ ಅಕೇರಿದ ಉದಿ ವಿನಾದಿಗೆದ ನುಡಿನ ಕೊರಡು ದೋಸನವ ಜಯ ವಿಜಯ ಜೋಡುಗರ ಕಂಬಳ ಸಮಿತಿದ ಬರೀ ನಿಕಟಪೂರ್ವವಾದ ಚಿತ್ತಿನ ಉದಿ ವ್ಯಕ್ತಿ ಕಂಕನಡಿ ವಿ ವಾರ್ಡದ ಕಾರ್ಪೊರೇಟರ್ ಶ್ರೀಯುತ ಟಿ ಪ್ರವೀಣ್ ಚಂದ್ರ ಆಳ್ವ ಮೇರೆ ವಿನಾದಿಗೆದ ನುಡಿಕೊರಡು ಬಂದು ಜಪ್ಪಿನ ಮಗರು ಕಮಲದ ವೈಶಿಷ್ಟ್ಯನೇ ನಿಕ್ಲೆಗೆ ವೇದಿಕೆ ಗೊತ್ತಾಪುಂಡು ಕಮಲದ ಎರು ಜಪ್ಪನ ಪೊರ್ತಾಂಡಲ ಮಾತೆರೆಗಲ 1 ಗಂಟೆ ಸ್ವಾಗತನ ಮಂತದು ಪಾತೆರ್ನಲ ಅವಕಾಶ ಕೊಡ್ತೀರಿ ಇಂದು ಜಪ್ಪಿನ ಮಗರದ ಸಂಸ್ಕೃತಿ ಇನಿ ಇಡೀ ವಿಶ್ವಗೆ ಜಪ್ಪಿನ ಮಗರು ಊರು ಪನ್ಪುನ ಕರ್ನಾಟಕಡು ದಕ್ಷಿಣ ಕನ್ನಡ ಜಿಲ್ಲೆಡು ಉಂಡು ಪಂಡು ತೋಚ್ಪಾದು ಕೊಡ್ತಿನ ಜಯ ವಿಜಯ ಕಂಬಳ ಸಮಿತಿಗೆ ಅದು ಸುರೂಕಾದ ಅಭಿನಂದನೆ ಸಲ್ಲಿಸವೆ ದಾಯ ಪಂಡ ಇನಿ ಜಪ್ಪಿನ ಮಗರುಡು ಒಂಜಿ ಕಂಬಳ ಆಪುಡು ಪಂಡದು ನಮ್ಮನ ಇಡೀ ವಿಶ್ವನೇ ತೂಪುಲಕ ಮಂದೇರು ಯೂಟ್ಯೂಬ್ಡು ಲೈವ್ಡು ತೂಪೇರು ಅಂಚಾದು ಪುನಗ ಇನಿ ಅಧ್ಯಕ್ಷರಾದ ಗಣೇಶ್ ರಾವ್ ಪಂಡೇರು ಭಾರತೀಯ ಸಂಸ್ಕೃತಿ ಇನಿ ಭಾರತೀಯ ಸಂಸ್ಕೃತಿ ಬಂಡ ಅವು ಏತ್ ಶ್ರೀಮಂತವಾಯಿನ ಬಂಡದು ಇಡೀ ವಿಶ್ವಕ್ಕೆ ಗೊತ್ತಾಗ್ತದೆ ಯಶವಂತನೇ ಬಂಡೇರು ನನ್ನ 15 ವರ್ಷಡು ಪೂರೆಲ್ಲ ಈಡೆ ಬರ್ಪುಲೆ ಕಾಪುಡು ಒಂದೇ ಜನ ಬೆಂಗಳು ಬನ್ನಗ ಫಾರಿನ್ ಆರ್ಟ್ಸ್ ನಗಲೇನು ಫೋಟೋಗ್ರಫಿ ಮನ್ಬೇರು ಬೈದರು ಒಂದು 5-4 ಜನ ಬರ್ತೀರಿ ನನ ಸಾವಿರ ಜನ ಬರ್ಪುನಂಚಿನ ಟೈಮ್ ಬರ್ಪುಡು ದಯಪಂಡ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾನೆ ಭಾರತೀಯ ಸಂಸ್ಕೃತಿ ನಮ್ಮ ಜೀವನ ಶೈಲಿ ನಮ್ಮ ಜಾನಪದ ಆ ಸಂಸ್ಕೃತಿ ಇನಿ ಕಂಬ್ಳನು 10 ವರ್ಷ ಅನಿಲ್ ಶೆಟ್ಟರ್ನ ನೇತೃತ್ವಡು ಮನ್ಪುರ್ ಬಂಡ ಅವು ಸುಲಭದ ಕೆಲಸ ಒಂಜಿ ಕಂಬ್ಳ ಮನ್ಪವನು ಬಂಡ ಒಂಜಿ ತಿಂಗಳು ದಿಂಚ ಆ ಅನಿಲ್ ಶೆಟ್ರ್ ಬಕಾರ್ನ ತಂಡ ಐಟ್ಲ ಆ ಅಧ್ಯಕ್ಷರಿಗೂ ಪುನಂಚಿನ ಟೆನ್ಷನ್ ಅವು ಅರೆನೆಂಗ್ಲು ಮುಟ್ಟಡು ತೆರೀದಿನಾರು ಅವು ಎದ್ದು ಬಂಗಣ್ಣು ಬಂದು ಎಂಗ್ಲೆ ಗೊತ್ತುಂಡು ಇನಿ ನಮ್ಮ ಮಣ್ಣದ ಕ್ರೀಡೆ ಕಂಬ್ಳನು ಒರಿಪಾಡು ಐಟ್ಲ ಈ ಜಿಲ್ಲೆಡು 22 ಹಿಡಿದು 25 ಕಂಬ್ಳ ದಕ್ಷಿಣ ಕನ್ನಡ ಜಿಲ್ಲೆಡು ಆಪುಣು ಐಟ್ಲ ಮಂಗಳೂರು ನಗರಡು 4-5 ಕಂಬ್ಳಲು ಆವಂದಿತ್ತಿರು ಐಟ್ಲ ಪಿಲಿಕುಲ ಕಂಬ್ಳ ಸರಕಾರದ ಕಂಬ್ಳ ಎಂಗ್ಲು ಸರಕಾರಡು ಒತ್ತಾಯ ಮನ್ಪುಂದಾದ ಬಂಡ ಪಿಲಿಕುಲ ಕಂಬ್ಳನು ಮನ್ಪೋಡು ಒಂದು ಜಿಲ್ಲೆಡು ಸರಕಾರದ ಪ್ರಾಯೋಜಕತ್ವಡು ಒಂದು ಕಂಬ್ಳ ಅಂಡ ಇಡೀ ಕಂಬ್ಳಗೆ ಒಂದು ಶಕ್ತಿ ಬತ್ತಿಲಕ ಇನಿ ಜಪ್ಪಿನ ಮಗರು ಕಂಬ್ಳಾವಾಡು ತಿರುವಲ್ಗುತ್ತು ಕಂಬ್ಳಾವಾಡು ಕೂಳೂರುಡು ಮಂಗಳೂರು ಕಂಬ್ಳಾವಾಡು ಅಂಜನೆ ಸುರತ್ಕಲ್ ಕಂಬ್ಳ ಪಿಲಿಕುಲ ಕಂಬ್ಳ ಇನ್ನು ಮಂಗಳೂರು ಮಹಾನಗರ ಪಾಲಿಕೆದ ಒಳಪಟ್ಟ ನಗರ ಪ್ರದೇಶದ ಆಪನಂಚಿನ ಕಂಬ್ಳಲು ಇನಿ ಜಾಗದ ವಿಷಯ ಬಂಡೇರಿ ಈ ಕಂಬ್ಳನು ಮೂಲೆ ಅವು ಬೇತೆ ಕೋಡಿಗತ್ತು ಮೂಲೆ ಆಪುಲಕ ಇನಿ 10ನೇ ವರ್ಷತ್ತು ಸೂರ್ಯ ಚಂದ್ರ ಕಾಲ ಉಪ್ಪುನಿಟ್ಟ ಈ ಜಪ್ಪಿನ ಗುಬ್ಬವರ್ಗವರದು ಕಂಬ್ಳ ನಡಪೋಡು ಬಂಡ ಅನಿಲ್ ಶೆಟ್ರ್ ಮನಸ್ಸು ಬಂದೇರಿಡ ಈ ಕಂಬ್ಳನು ಮೂಲೆ ಮನ್ಪೋಲಿ ಅರೆಗೆ ಸಂಪೂರ್ಣ ಜಪ್ಪಿನ ಮಗರದ ಜನಕ್ಕಲ್ಲ ಅಂಚನೆ ಕಂಬ್ಳ ಪ್ರೇಮಿ ನಕಲ್ಲ ತುಳುನಾಡದ ಜನಕ್ಕಲ್ಲ ಸಂಪೂರ್ಣ ಆಶೀರ್ವಾದ ಸಾಕಾರ ಉಂಟು ಬಂಪೆ ದಬಂಡ ಅನಿಲ್ ಶೆಟ್ರ್ ಇನಿ ಕುಲ್ದು ತೆಲ್ತೊಂದುಲ್ಲೇರಿ ಈ ಜಾಗೆ ಅರೆಗೆ ಒಂಜಿ ದೆಪ್ಪುನ ಅಂಡಲ ಅದು ಬರಿತ ಜಾಗೆಲ ಅರಣ್ಯನೆ ಅಂಚಾದುಪ್ಪುನಗ ಜಪ್ಪಿನ ಮಗರದ ಕಂಬ್ಳ ಎನ್ನ ಲೆಕ್ಕಡೆ ಸೂರ್ಯ ಚಂದ್ರ ಕಾಲ ಇತ್ತಿನೇಟ ನಡಪುಡು ಬರೋದು ಇದಿತ ಜಯ ವಿಜಯ ಜೋಡುಕೆರೆ ಕಂಬ್ಳಡ್ ವಿರಾಜಮಾನರಾಜಿರ್ತಿನಂಚಿಂತ ಪೂರ ಗಣ್ಯಾತಿ ಗಣ್ಯ ವ್ಯಕ್ತಿ ನಕ್ಲೆನ ಪಾದಗ ಸ್ಮರಣೆ ಮಂತೊಂದು ಅಂಚನೆ ನಮ್ಮ ಇನಿ ನಡಪುನಂಚಿಂತ ಜಯ ವಿಜಯ ಜೋಡುಕೆರೆ ಕಂಬ್ಳಡ್ 10ನೇ ವರ್ಷದ ದಶಮಾನೋತ್ಸವ ನಡತೊಂದುಂಡು
ನಮ್ಮ ಇತ್ಯಾತನೆ ನಮ್ಮ ಹಿರಿಯ ವ್ಯಕ್ತಿನಕ್ಲು ಗಣೇಶಣ್ಣೆ ಪಾತೆರಿಯರು ಬೋಡ್ತಿನಾಥ್ ಪಾತೆರಿಯರು ನಮ್ಮ ಕಂಬಳದ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಕೊಡ್ದು ಬಿಟ್ಟಿಯರು ಅಚ್ಚದ ಹತ್ರ ಪಾತೆರ್ನ ಅವಕಾಶತೆ ಕಡಿಮೆ ಉಂಡು ಬಂದು ಇನ್ನೊಂದು ನಮ್ಮ ಜೋಡುಕೆರೆ ಕಂಬಳ ನನಲಾತ್ ದಶಮಾನೋತ್ಸವ ಇತ್ಯಾತನೆ ಆಚರಣೆ ಮಂತದನು ನನ್ನ ದುಂಬುಗು ಶತಮಾನೋತ್ಸವ ಆಚರಣೆ ಮನ್ಪಾಡು ನಮ್ಮ ಜಪ್ಪಿನ ಮೊಗೆರು ದಿನೇರ್ ದಿನೇ ಫೇಮಸ್ ಆವಾಡು ನಮ್ಮ ಅನಿಲನೆ ಮನ್ಪುನಂಚಿಂತ ಜೋಡುಗೆರೆ ಕಂಬ್ಲಡು ಯಶಸ್ವಿಯಾದ ಇನಿ ನಡಪುನಂಚಿಂತ ಕಂಬ್ಲಡು ಓವೇ ಅಡ್ಡಿ ಆತಂಕ ಬರಂದೆ ದೇವೇರ್ನ ಸಂಪೂರ್ಣವಾದ ಕೃಪೆ ಇತ್ತದು ಯಶಸ್ವಿಯಾದ 2 ದಿನ ಅಲ್ಲ ನಡಪುನಂಚಿಂತ ಕಂಬ್ಲ ಯಶಸ್ವಿ ಆವಾಡು ಅಂಚನೆ ನಮ್ಮ ಜಪ್ಪಿನ ಮೊಗೆರೆಡು ಇನಿ ಫಾರಿನರ್ಸ್ ನಕಲ್ ಬರ್ತದ ನಮ್ಮ ಛಾಯಾಚಿತ್ರ ಮಂತ್ರಾಂಚ ಆತಂಡು ದೇಶ ವಿದೇಶಡು ನಮ್ಮ ಜಪ್ಪಿನ ಮೊಗೆರು ಫೇಮಸ್ ಆಯ್ರ ಕರಣಚಿಂತ ನಮ್ಮ ಅನಿಲ್ ಶೆಟ್ಟಿನ ಕಂಬಳದ ದುಂಬುಗು ಏಪಗ್ಲ ಅಡ್ಡಿ ಆತಂಕ ಬರಂದೆ ಒಂದುವೇ ಜಪ್ಪಿನ ಮೊಗರಡೆ ನನ್ನಲ್ಲ 100 ವರ್ಷ ಆಡು ಸಂಭ್ರಮನ ಆಚರಣೆ ಮನ್ಪಡು ಬಂದು ಕೇನೊಂದು ನಮ್ಮ ಇನ್ನಿತ ಕಾರ್ಯಕ್ರಮಕ್ಕೆ ಯಾನು ಶುಭಾಶಯ ಜೋಡುಕೆರೆ ಕಂಬಳ ಸಮಿತಿ ಜಪ್ಪಿನ ಮೊಗರು ನೆತ್ತವ ತೀರ್ಥ ನಡಪನಂಚಿನ ಈ ದಶಮಾನೋತ್ಸವದ 10ನೇ ವರ್ಷದ ಕಂಬಳದ ಉದ್ದೀಪನದ ಕಾರ್ಯಕ್ರಮ ಇತ್ತೆ ನಡತನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ದಿನಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿವರಿಯರು ದೇರಬೈಲು ಮಂಗಳೂರು ಮೇರೆಗೆ ನಮ್ಮ ಮಾತೆರನ ಪರವಾದ ಕಂಬಳ ಸಮಿತಿದ ಪರವಾದ ಹೃತ್ಪೂರ್ವಕವಾಯಿನ ವಂದನೆಯನ್ನು ಸಲ್ಲಿಸ ಒಂದಿಲ್ಲ ಅಂಚೆನೆ ನಂಗೆ ಶುಭಾಶಯದೊಟ್ಟಿಗೆ ಒಂದು ಪ್ರೋತ್ಸಾಹದ ನುಡಿ ಕೊಡ್ದು ಈ ಕಂಬಳ ನನಾತ್ ಒರಿಯೋಡು ಬಂದು ಇನ್ನಿತ ಅಧ್ಯಕ್ಷತೆಯನ್ನು ವಹಿಸಿದ ಪಾತ್ರ ಅಂಚಿನ ಕರಾವಳಿ ಕಾಲೇಜು ಸಮೂಹ ಸಂಸ್ಥೆದ ಅಧ್ಯಕ್ಷರಾಯ್ತಿನ ಶ್ರೀ ಗಣೇಶ್ ರಾವ್ ಎಸ್ ಮೇರೆಗಳ ಎಂಗಳ ಕಂಬಳ ಸಮಿತಿದ ವತಿರ್ದಂಚಿನ ಮೂಲ ಸೇರಿನ ಮಾತ ಕಂಬಳಾಭಿಮಾನಿನ ಪರವಾದ ಪೂರ್ವಕವಾದ ವಂದನೆಯನ್ನು ಸಲ್ಲಿಸ ಒಂದಿಲ್ಲ.